ಸಿರಿಧಾನ್ಯಗಳನ್ನು ರೇಷನ್ ಮೂಲಕ ಇಂಟ್ರೊಡ್ಯೂಸ್ ಮಾಡುವಂಥ ಅವಶ್ಯಕತೆ ಐತಿ. ರಾಗಿ ಇಂಟ್ರೊಡ್ಯೂಸ್ ಮಾಡೋದು, ಜೋಳ ಇಂಟ್ರೊಡ್ಯೂಸ್ ಬಗ್ಗೆ ಸರ್ಕಾರ ಇವತ್ತು ಆಲ್ರೆಡಿ ಚಿಂತನೆ ಶುರು ಮಾಡೈತಿ. ಇನ್ನೂ ಶುರು ಮಾಡಿಲ್ಲ, ಶುರು ಮಾಡಿದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಅವಶ್ಯಕತೆ. ವಿರೋಧ ಪಕ್ಷದ ನಾಯಕರು ಮಾತಾಡ್ತಾರೆ. ಬೆಲ್ಲದವ್ರೆ ಒಂದು ನಿಮಿಷ. ಪಾಪ ಅನ್ನಭಾಗ್ಯ ಸ್ಕೀಮು, ಅಕ್ಕಿ ಬಗ್ಗೆ, ಗೋಧಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆಯಾ? ಎಲ್ಲ ಮಾತಾಡ್ತಾ ಇದ್ದಾರೆ. ಬಹಳ ಸಂತೋಷ. ನೀವು ಹೇಳಿದ್ರಲ್ಲ, ಹಿಂದೆ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಬೇರೆ ಥರ ಇತ್ತು ಆಹಾರ ಪದ್ಧತಿ. ಹಳ್ಳಿಗಳಲ್ಲಿ ಮಾತ್ರ ನಮಗೆ ಹಳೆ ಮೈಸೂರಿನಲ್ಲಿ ನಾವು ಅನ್ನ ಉಣ್ತಿದ್ದದು ಹಬ್ಬಗಳು ಅಥವಾ ನೆಂಟರುಗಳು ಬಂದರು ಮಾತ್ರ. ಇಲ್ಲದೆ ಹೋದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ತಿಂತಿದ್ದವು. ಬಟ್ ಭಾಳ ಜನ ಬಡವರುಗಳು ಇರ್ತಿದ್ರಲ್ಲ, ಈ ಬಡವರುಗಳು ಪಾಪ ಅವ್ರ ಮನೆಯಲ್ಲಿ ಅವರು ಅನ್ನ ಮಾಡ್ತಿದ್ದದೇ ಅಪರೂಪ, ಮಾಡ್ತಾನೇ ಇರಲಿಲ್ಲ. ಈಗ ಸಣ್ಣ ಮಕ್ಕಳಿಗೆ ಕಾಯಿಲೆ ಬಂದರೆ ರಾಗಿ ಮುದ್ದೆ ಅಥವಾ ಜೋಳದ ಮುದ್ದೆ ಕೊಡೋಕ್ಕಾಗಲ್ಲ. ಚೆನ್ನಾಗಿ ಬೇಯಿಸಿರ್ತಕ್ಕಂಥ ಅನ್ನ ಕೊಡಬೇಕು. ಅದಕ್ಕೇನು ಮಾಡ್ತಿದ್ರು, ಯಾರ ಮನೇಲಿ ಅನ್ನ ಮಾಡ್ತಾರೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಪಾಪ ಒಂದು ತುತ್ತು ಅನ್ನಕ್ಕೋಸ್ಕರ ಹೋಗಿ ನಿಂತ್ಕೊಳ್ಳೋರು. ನಾನು ಇದನ್ನು ಕಣ್ಣಾರೆ ನೋಡಿದ್ದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಇನ್ನೊಬ್ಬರ ಮನೆ ಹತ್ರ ಬಂದು ಆ ಮಗುಗೋಸ್ಕರ ಅನ್ನಕ್ಕೆ ಬಂದು ನಿಂತ್ಕೊಳ್ಳೋರು. ನಾನು ಅದಕ್ಕೋಸ್ಕರನೇ ಮೊದಲಿಗೆ ನಾವು ಪ್ರಣಾಳಿಕೆಯಲ್ಲಿ ₹1 1 kg ಅಕ್ಕಿ ಕೊಡೋಣ ಅಂತ ಮಾಡೋದು. ಆಮೇಲೆ 2 ವರ್ಷ ಆದಮೇಲೆ ಫ್ರೀ ಮಾಡೋದು. ಅಕ್ಕಿನ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಕ್ಕಂಥದ್ದನ್ನು ಮಾಡೋದು. ಅದು ಕೇಂದ್ರ ಸರ್ಕಾರದ ಪಾಲು ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಬಂದದ್ದು ಮನಮೋಹನ್ ಸಿಂಗ್ ಅವರಿದ್ದಂಥ ಕಾಲದಲ್ಲಿ ತಗೊಬಂದಿದ್ದದ್ದು. ಅದರಲ್ಲಿ ₹3 ಅವ್ರು ಕೊಡ್ತಾರೆ ಅಕ್ಕಿನ, ಕೇಂದ್ರ ಸರ್ಕಾರದವರು. ನಾವು ಆ ₹3 ನಾವು ಭರಿಸ್ಬೇಕು ರಾಜ್ಯ ಸರ್ಕಾರ. ಅವರು 5 kg ಮಾತ್ರ. 2 kg ನಾವು ಪೂರ ದುಡ್ಡು ಕೊಡಬೇಕು. ಓವರ್ ಅಂಡ್ ಅಬೌವ್ 5 kg ಇದೆಯಲ್ಲ, ಅದಕ್ಕೆ ಪೂರ ಹಾಕಬೇಕು. 5 kg ಮಾತ್ರ ₹3 ಕೊಡ್ತಾರೆ. 2 kg ನಾವು ಎಷ್ಟು ಅಕ್ಕಿ ಮಾರ್ಕೆಟ್ನಲ್ಲಿದೆ ರೇಟು ಅಷ್ಟು ದುಡ್ಡು ಕೊಡಬೇಕು. ಸುಮಾರು 4,000 ಕೋಟಿ ರೂಪಾಯಿಯನ್ನ ಈ ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಫುಡ್ ಸಬ್ಸಿಡಿಗೆ ಕೊಡ್ತಾ ಇದ್ದು. ಅದು ನೋಡಿದ ಮೇಲೆ ನಾವು ನಮ್ಮ ರಮೇಶ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ತಯಾರು ಮಾಡಿದ್ದು. ನಾನು ಪ್ರಮಾಣ ವಚನ ಸ್ವೀಕಾರ ಮಾಡೋದು 1 ಗಂಟೆನಲ್ಲಿ ಈ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಅನ್ನಭಾಗ್ಯ ಕಾರ್ಯಕ್ರಮ ಘೋಷಣೆ ಮಾಡಿದೆ. ಯಾಕಂತಂದ್ರೆ ಅದು ನನಗೆ ವಿದ್ಯಾರ್ಥಿ ದಶೆಯಲ್ಲಿ ನೋಡಿದ್ನಲ್ಲ, ಕಣ್ಣಿಗೆ ಅದು ಇತ್ತು. ಜೊತೆಗೆ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೂಡ ಜಾರಿನಲ್ಲಿತ್ತು, ಎಲ್ಲ ದೇಶದಲ್ಲಿ ಜಾರಿ ಇತ್ತು. ಪುನಃ ಜಾರಿ ಆಯಿತು. ಸೊ ಅದರಿಂದ ನಮ್ಮ ಸರ್ಕಾರ 7 kg ಅಕ್ಕಿ ಕೊಡ್ತಿದ್ವಲ್ಲ, ಈಗ ನೀವು ಅದಕ್ಕೆ 5 kg ಮಾಡಿಬಿಟ್ಟಿದ್ದೀರಿ. ಬೆಲ್ಲದವ್ರೆ 5 kg ಮಾಡಿಬಿಟ್ಟವ್ರೆ. ನೀವು ಒತ್ತಾಯ ಮಾಡುವಾಗ ಹೇಳಿ, ನೀವು ಜಾಸ್ತಿ ಮಾಡಿಯಪ್ಪ 7 kgನಾರು ಇಡಿ ಅಂತ ಹೇಳಿ. ಈಗ ಅದೇನೋ 1 kg ಅಕ್ಕಿ ಕೊಡ್ತೀವಿ ಅಂತ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ರು. ಈಗ ಇಲ್ಲ, ಜೋಳ ಕೊಡ್ತೀವಿ ಅಥವಾ ಗೋಧಿ ಕೊಡ್ತೀವಿ. ಮತ್ತೆ ನೀವು ಹೇಳಿದ್ರಲ್ಲ, ಗೋಧಿ ತಿಂದರೆ ಅಕ್ಕಿ ತಿಂದರೆ ಕಾಯಿಲೆ ಬರ್ತದೆ ಅಂತ. ಅದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದಲ್ಲ. ಕಾರ್ಬೋಹೈಡ್ರೇಟು ಗೋಧಿನಲ್ಲೂ ಇರ್ತದೆ, ಅಕ್ಕಿನಲ್ಲೂ ಇರ್ತದೆ, ರಾಗಿನಲ್ಲೂ ಇರ್ತದೆ, ಸಿರಿಧಾನ್ಯಗಳಲ್ಲೂ ಕೂಡ ಇರ್ತದೆ.